ನಮಸ್ಕಾರ ಬಂಧುಲೆ ತುಳು ವಾರ್ತೆಯನ್ನು ತೂವೊಂದಿಪ್ಪುನ ಮಾತೆರೆ ಕ್ಲಾಸ್ ಮೇಲೂ ಯಾನ ಶಿಲ್ಪ ಕುಲಾಲ್ ಒಂದು ಈ ವಾರದ ಮಲ್ಲ ಸುದ್ದಿಲು ರಾಜ್ಯಡ್ ಸದ್ಯಗೂ ಹೊಸ ವೈನ್ ಶಾಪ್ ಲೆಗ್ ಸನದ್ ಕೊರ್ಪುಜ ಪಂದ್ ಪಣ್ಣ ಆರ್ಬಿ ತಿಮ್ಮಾಪುರ ಮಣಿಪಾಲದ ಕೆಎಂಸಿ ಆಸ್ಪತ್ರೆದ ಎದುರುಡು ಕಲ್ವೆ ಬೈಕ್ ಕಂಡಿನ ಘಟನೆ ಕುಡ್ಲದ ಅತ್ತಾವರದ ಐವರಿ ಟವರ್ಡ್ ಆಕಸ್ಮಿಕವಾದ ಸೂಪೊತ್ತುದು ಅನಾಹುತ ಕಾಂತಾರ ಅಧ್ಯಾಯ 1 ಚಿತ್ರದ ಮುಹೂರ್ತದ ಪ್ರಯುಕ್ತ ವಿಶೇಷ ಪೂಜೆ ಕರಾವಳಿಡ್ ಗೌಜಿಡ್ ಬಿಡುಗಡೆ ಆಯ್ನ ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ರಾಪಟ ಚಿತ್ರ ರಾಜ್ಯಡ್ ಸದ್ಯಗೂ ಹೊಸ ಶಾಪ್ ಲೆಗ್ ಸನದ್ ಕೊರ್ಪುಜ ಪಂದ್ ರಾಜ್ಯ ಅಬಕಾರಿ ಸಚಿವೆ ಆರ್ಬಿ ತಿಮ್ಮಾಪುರ ಪಂಡರ್ ರಾಜ್ಯಡ್ ಸದ್ಯಗೂ ಹೊಸ ಶಾಪ್ ಲೆಗ್ ಸನದ್ ಕೊರ್ಪುಜ ಅಭಿವೃದ್ಧಿದ ಬೇಲೆಗ್ ಸರ್ಕಾರಡ್ ಅನುದಾನ ಬರೊಂದುಂಡು ಅನುದಾನಡು ಒವ್ವೆ ತಾಪತ್ರೆ ಆತಿಜಿ ಅಬಕಾರಿ ಇಲಾಖೆದ ನನ್ನಾತ ಸಂಗತಿದ ಬಗ್ಗೆ ಯೋಜನೆಯನ್ನು ಪಾಡ್ತುಂಡು ಆಯ್ನಾತ್ ಬೇಗಡ್ ಕೆಲವೊಂಜಿ ಪಗ್ಗಪಾಯಿನ ಜಾರಿಗೆ ಬರ್ಪುಂಡು ಪಂಡದು ಪುತ್ತೂರುಡು ಮಾಧ್ಯಮದ ಕ್ಲೇನ ಪ್ರಶ್ನೆಗೆ ರಾಜ್ಯ ಅಬಕಾರಿ ಸಚಿವೆ ಆರ್ಬಿ ತಿಮ್ಮಾಪುರ ಒಕ್ಕೊನ್ಯರು ಹಲವಾರು ವಿಚಾರಗಳಲ್ಲಿ ಬದಲಾವಣೆ ತರಲಿಕ್ಕೆ ಯೋಚನೆ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಹೊಸ ಬದಲಾವಣೆ ತರ್ತಾರೆ. ಸದ್ಯಕ್ಕಿಲ್ಲ. ಯಾರು ಹೇಳ್ತಾರೆ ಸ್ಥಳೀಯ ಶಾಸಕರು ಇಲ್ಲೇ ಇದ್ದಾರಲ್ಲ, ಸ್ಥಳೀಯ ಶಾಸಕರನ್ನೇ ನಾನಾಯ್ತು. ರಾಜ್ಯ ಶಾಸಕರು ಬೇರೆ ಪಕ್ಷದ ಶಾಸಕರು ಹೇಳ್ತಾರೆ, ನಾವು ಹೇಳುದಿಲ್ಲ. ಎಲ್ಲ ಅನುದಾನಗಳು ಬರ್ತಾ ಇದೆ, ಕೆಲಸಗಳಾಗ್ತಾ ಇದೆ. ಕೆಲಸಗಳೇನು ತೊಂದರೆ ಇಲ್ಲ, ಹಣದ ತೊಂದರೆ ಇಲ್ಲ. ಸ್ಥಳೀಯ ಶಾಸಕ ಅಂದ್ರೆ ನಾನೇ ಆಯ್ತು. ಹೊರಗಡೆ ಶಾಸಕರು ಬೇರೆ ಬೇರೆ ತಾಲೂಕಿನ ಬೇರೆ ವಿಧಾನಸಭಾ ಕ್ಷೇತ್ರ ಶಾಸಕರು ಹೇಳ್ತಾ ಇರ್ಬೋದು. ಇಲ್ಲ, ಸ್ಥಳೀಯ ಶಾಸಕರು ಹೇಳ್ತಾ ಇಲ್ಲ. ಎಲ್ಲಾ ಕೆಲಸಗಳು ಆಗ್ತಾ ಇದೆ. ನಾನು ಮಂತ್ರಿಯಾಗಿ ಹೇಳ್ತಿದ್ದೀನಿ, ತೊಂದರೆ ಇಲ್ಲ. ಮಣಿಪಾಲದ ಕೆಎಂಸಿ ಆಸ್ಪತ್ರೆದ ಎದುರು ಉಂತದೀತಿನ ಬೈಕ್ನ ಕಲ್ವೆ ಒರಿ ಕಾಂಡನೆ ಕಂಡದು ಬಲ್ತಿನ ಘಟನೆ ತೋಜಿದ ಬೈದಂಡ ಮಣಿಪಾಲದ ಕೆಎಂಸಿ ಆಸ್ಪತ್ರೆದ ಎದುರುಡು KA20 J2276 ನೋಂದಣಿ ಸಂಖ್ಯೆದ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಕಂಡದು ಪೋತುಂಡು ಕಲ್ವಿನ ಕೈಚಳಕ CCTV ಸೆರೆ ಆತಂಡು ಕಲ್ವಿ ಸುರುಕು ಮೊಬೈಲ್ಡು ಪಾತಿರುಲಕ ನಾಟಕ ಮಂತದು ಐದು ಬೊಕ್ಕ ಬೈಕ್ದ ಹ್ಯಾಂಡ್ ಲಾಕ್ ಪೊಲಿಪುವೆ ಐದು ಬೊಕ್ಕ ಆಯನನೆ ಬೈಕ್ ಪನ್ಪುಲೆಕ ಬುಡೊಂದು ಅಲ್ಪರ್ದು ಪರಾರಿ ಆತೆ ಕಲ್ವೆ ಬೈಕ್ ಕಂಡುನ ದೃಶ್ಯ ಮಾಲದ CCTV ಸೆರೆ ಆತಂಡು ಕೆನರಾ ಮಾಲ್ದ ಫ್ರಂಟ್ ದಾಗ ಎತ್ತಂದವಲ್ಲ ಬರ್ತದೆ ಪಿಜ್ಜಾ ಇಟ್ಟದ ಒಂಜಿ ಬೋರ್ಡ್ ಉಂಟು ಐಟಿ ಉಂಟು 52 ಕದ ಎಂಟ್ರಿ 53 ಸ್ಟಾರ್ಟಿಂಗ್ ಇಡಬೇಕು ಫೋಟೋಗೆ ಪೋರ ಚೂರ್ಗೆ ಪೋರ ಫೋಟೋಗೆ ಎತ್ತದಲ್ಲ ನಾನು ವಿಡಿಯೋ ಸರಿ ಬರ್ತಿದ್ದೆ ನಾನು ಪೇಸ್ ಹಂಚಿ ಉಂಟದ ಈಗಿನ ಫೋಟೋಗೆ ಇದೆ ಆಯಾ ಅವು ಗಾಡಿಗೆ ಪುನಃ ಕಾತುಗುಲ್ ಅವಲ್ಲ ಅವು ಗಾಡಿಗೆ ಪುನಃ ಕಾತುಗುಲ್ದಿನ ಮತ್ತು ಆ ಇಂಚ್ ಅಬ್ಸರ್ವ್ ಮಾಡ್ತೇವೆ ವೇ ಗಾಡಿ ಕುಡ್ಲದ ಅತ್ತಾವರದ ಐವರಿ ಟವರ್ಡ್ ಅಂಗರಕಾಂಡ ಆಕಸ್ಮಿಕವಾದ ಸೂಪೊತ್ತುದು ಅನಾಹುತ ಆದ ಪ್ರಾಯದರೆಗೂ ಪೆಟ್ಟಾದ ಚಿಂತಾಜನಕ ಸ್ಥಿತಿಟ್ ಉಲ್ಲೆರು ಪಂದು ವರದಿ ಆತಂಡು ಶಾರ್ಟ್ ಸರ್ಕ್ಯೂಟ್ ಉಡ್ದು ಸೂಪೊತ್ತುದು ಅನಾಹುತ ಆತಂಡು ಪಂದು ಪನ್ಪೆರ ಘಟನೆಡು ಕುಡ್ಡೋರ್ಯಗ್ ಗಾಯ ಆದು ಅರೆನ ಆಸ್ಪತ್ರೆಗೆ ದಾಖಲಿಸದೇರು ಪಂದು ತೆರಿತು ಪೈತಂಡು ಇಲ್ಲಲು ಮಸ್ತ್ ಜನ ಇತ್ತರು ಘಟನೆ ಆಯ್ನ ಪೆಟ್ಟಿಗೆ ಅಕುಲು ಪಿದೈ ಬತ್ತದು ಪಾರಾತೆರು ಅಂಡ ಪ್ರಾಯದಾರು ಬೆಡ್ರೂಮುಡು ಇತ್ತಿ ನಿರ್ದಾದು ಪಿದೈ ಬರಿಯರ ಅವಂದ ತಿಕ್ಕದು ಬೂರ್ ನಿರ್ದಾದು ಚಿಂತಾಜನಕ ಸ್ಥಿತಿಟು ಉಲ್ಲೆರೆಂದು ಪಂತೆರು ಸೂ ಅನಾಹುತರ್ದು ಇಲ್ಲದ ಉಲಯದ ವಸ್ತುಲು ಪೊತ್ತುದು ಪೋತುನು ಪಂದು ಪಾಂಡೇಶ್ವರ ಅಗ್ನಿಶಾಮಕ ಠಾಣೆದ ಅಧಿಕಾರಿಲು ಮಾಹಿತಿ ಕೊಡ್ತೆರು ಕಾಂತಾರ ಅಧ್ಯಾಯ 1 ಚಿತ್ರದ ಮುಹೂರ್ತದ ಪ್ರಯುಕ್ತ ಕುಂದಾಪುರದ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ವಿಶೇಷ ಪೂಜೆ ನಡೆತಂಡ ಹೊಂಬಾಳೆ ಫಿಲಂ ವಿಜಯ್ ಕಿರಗಂದೂರು ನಿರ್ಮಾಣದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆ ಮಂತದ ನಿರ್ದೇಶಿಸೈನ ಬಹು ನಿರೀಕ್ಷಿತ ಚಿತ್ರ ಕಾಂತಾರ ಚಿತ್ರತಂಡದ ಕುಂಬಾಸಿ ವಿನಾಯಕ ದೇವರಿಗೆ ವಿಶೇಷ ಸೇವೆ ಕೊರಿಯರ್ ಮೂಡು ಗಣಪತಿ ಸೇವೆ ತ್ರಿಕಾಲ ಸೇವೆ ಅನ್ನದಾನನ ಚಿತ್ರತಂಡ ಕೊರಿಯರ್ ಇಡೀ ದೇವಸ್ಥಾನನ ಪುಷ್ಪಡ ಚಿತ್ರತಂಡ ಸಿಂಗಾರ ಮಂತಿದ್ದಾರೆ. ಕಾಂತಾರದ ಅಧ್ಯಾಯ 1 ಶುರು ಮಾಡಿದ್ವಿ.
ಎರಡನ್ನು ನೋಡಿದ್ರಿ. ತುಂಬ ಅದ್ಭುತವಾದಂಥ ಆಶೀರ್ವಾದ ಮಾಡಿ ಸಿನಿಮಾ ದೊಡ್ಡ ಹಿಟ್ ಮಾಡಿದ್ರಿ. ಸಂಪೂರ್ಣ ಸಕ್ಸಸ್ಸನ್ನು ಕನ್ನಡಿಗರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ. ಅದೇ ಥರದಲ್ಲಿ ಮುಂದುವರೆದ ಪಯಣ. ಆದರೆ ಕಾಂತಾರದ ಮುನ್ನುಡಿಯನ್ನು ಹೇಳಿಕೊಡ್ತೀನಿ, ಹಿಂದೆ ನಡೀತು. ನೀವು ಎಷ್ಟು ಇದಕ್ಕೆ ಹರಿಸಿ ಹಾರೈಸಿದ್ದೀರ ಅದೇ ರೀತಿ ಈ ಸಿನಿಮಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದೆ. ತುಂಬ ದೊಡ್ಡ ಯಶಸ್ಸನ್ನು ಪಟ್ಟಿದ್ದೀರ. ಇದರ ಜವಾಬ್ದಾರಿ ತಗೊಂಡು ಇನ್ನೂ ಅದ್ಭುತವಾದಂಥ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡ್ತೀವಿ. ದೊಡ್ಡ ಆನೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ವಿಜಯ್ ಕಿರಣ್ ಅವರಿಗೆ ಯಾವತ್ತೂ ನಮ್ಮದಂಥ ದೇವರು. ನಮಗಂತೂ ಆನೆಗುಡ್ಡೆ ಅಂತಂದರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಆ್ಯಂಡ್ ನಾವು ನಮ್ಮದಂಥ ದೇವರು ಕೂಡ. ಬಟ್ ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ. ಸೊ ಸೇಮ್ ಅದೇ ರೂಟಲ್ಲೇ ಹೋಗ್ತಾರೆ. ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಹತ್ರ ಆಶೀರ್ವಾದ ತೊಗೊಂಡು ಕೆಲಸ ಶುರು ಮಾಡ್ತಾ ಇದ್ವಿ. ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಜನ ಸೇರಿರೋದು ನೋಡಿದ್ರೆ ಬಹಳ ನಿರೀಕ್ಷೆ ಈ ಎರಡನೇದಕ್ಕೆ ಅಂದರೆ ಮೊದಲನೇದಕ್ಕೆ. ಅಂದರೆ ಮಾಧ್ಯಮದವರು ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ. ಯಾಕಂದರೆ ಪೂಜೆ ಮತ್ತು ಸಾರ್ವಜನಿಕರು ಕೂಡ ದೇವಸ್ಥಾನಕ್ಕೆ ಬರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮಿಂದ ಅಂತ. ಹಾಗಾಗಿ ಆಡಳಿತ ಮಂಡಳಿಯವ್ರ ಹತ್ರ ನಾವು ಒಂದು 10-15 ನಿಮಿಷದ ಸಮಯವನ್ನು ತೊಗೊಂಡು, ಯಾಕಂದರೆ ಸಾರ್ವಜನಿಕರು ಎಲ್ಲರೂ ನಮ್ಮದಂಥ ಭಕ್ತರು. ಆಮೇಲೆ ನಮ್ಮ ಈಗ ಕೋಟೇಶ್ವರ ಹಬ್ಬ ಇರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬರ್ತಾರೆ, ತೊಂದರೆ ಆಗಬಾರ್ದು ಅಂತಲೇ ನಾವು ಆ್ಯಕ್ಚುಲಿ ಮಾಧ್ಯಮ ಕೇಳಿರಲಿಲ್ಲ. ಸಿಂಪಲ್ ಆಗಿ ಪೂಜೆ ಮಾಡಿ ಒಂದು ಆಶೀರ್ವಾದ ತೊಗೊಂಡು ಶುರು ಮಾಡೋಣ ಅಂತ. ಬಟ್ ಸಮ್ಮವು ಇನ್ಫಾರ್ಮೇಷನ್ ಹೊರಗಡೆ ಹೋಗುತ್ತೆ, ಅದನ್ನು ನಿಲ್ಸೋಕ್ಕಾಗೋದೇ ಇಲ್ಲ. ಸೊ ಆದ್ರೂ ಎಲ್ಲ ಹಬ್ಬ ಇರೋದ್ರಿಂದ ಒಂದಷ್ಟು ಜನ ಸೇರಿದ್ದಾರೆ. ಖುಷಿ ಆಗುತ್ತೆ ಅವರೆಲ್ಲರೂ ವಿಶಸ್ಗಳನ್ನ ಕೊಡೋದು. ಮೊದಲ ಅಧ್ಯಾಯ ಬಗ್ಗೆ ಚೂರು ಹೇಳಿ ಸರ್. ಏನಾದರೂ ಏನು ಹೇಳಲ್ಲ, ಯಾಕಂದರೆ ತುಂಬ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು. ಅದು ಈಗ ಒಂದು ಸಣ್ಣ ಗ್ಲಿಮ್ಸನ್ನು ಬಿಟ್ಟಿದ್ದೀವಿ, ಜೊತೆಗೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದೀವಿ. ಸೊ ಅದೇ ಸಿನಿಮಾದ ಬಗ್ಗೆ ಅಷ್ಟರ ಮಟ್ಟಿಗೆ ಹೇಳ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾನೇ ಮಾತಾಡೋದ್ರೆ ಚೆನ್ನಾಗಿ. ಎಲ್ಲಿರ್ತದೆ? ಮೋಸ್ಟ್ಲಿ ಈ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಕಥೆ ಆಗಿರೋದು. ಮೋಸ್ಟ್ಲಿ ಈ ಭಾಗದಲ್ಲಿ ಶೂಟ್ ಮಾಡೋದು ಹಾಗೇನಿಲ್ಲ. ಸದ್ಯಕ್ಕೆ ನಾನು ಪುಡ್ಕಾಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹುಡುಕಾಟ ಖಂಡಿತ ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ. ಯಾಕಂದರೆ ಕಾಂತಾರ ನಾವು ಮಾಡಿದ ಕನ್ನಡ ಸಿನಿಮಾ, ಆಮೇಲೆ ಚೆನ್ನಾಗಿ ಅದನ್ನು ಅಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಿದ್ದರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯ. ಹೌದು, ಖಂಡಿತವಾಗ್ಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ಹೋಗ್ತಾ ಇದ್ದೀವಿ. ಸೊ ಕರ್ನಾಟಕದ ಬೇರೆ ಭಾಗದಿಂದ ಕೂಡ, ಕರಾವಳಿಯವರಾಗಲಿ ಮತ್ತು ಹೊರಗಡೆ ಭಾಗದವರು ಕೂಡ ಮೋರಪ್ಪ ಥಿಯೇಟರ್ ಮಾಡಿದಂಥ ಆರ್ಟಿಸ್ಟ್ಗಳನ್ನು ಹುಡುಕುವಂಥ ಪ್ರಯತ್ನದಲ್ಲಿ ನಿರ್ಮಾಪಕರು ಮತ್ತು ಹೊಂಬಾಳೆ ಬಗ್ಗೆ ಅವರು ದೊಡ್ಡ ಸ್ಟ್ರೆಂತು. ಆಮೇಲೆ ಒಂದು ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳ್ಬೋದು. ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ. ಕಾಂತಾರ ಈ ಮಟ್ಟಕ್ಕೆ ಹೋಗೋಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟು, ಹೊಂಬಾಳೆ ಮತ್ತು ವಿಜಯ್ ಕಿರಣ್ ಅವರ ಒಂದು ಕಾನ್ಫಿಡೆನ್ಸ್ ಏನಿತ್ತು, ನಂಬಿಕೆ ಏನಿತ್ತು, ಇಲ್ಲ ಇದನ್ನು ತೊಗೊಂಡು ಹೋಗ್ಬೋದು, ಜನ ಅಕ್ಸೆಪ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಬೇರೆ ಎಕ್ಸಿಬಿಟರ್ಸ್ಗಳಾಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಲ್ಲರೂ. ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಹಂತದ ಬಜೆಟ್ ಅಂತ ಅಂದ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲೂ ಹೋಗುತ್ತೆ ಸಿನಿಮಾ ತಲುಪೋದು ಕೂಡ. ಇವತ್ತಿಗೂ ಕೂಡ ಅವರು ಇದನ್ನು ಮಾಡಕ್ಕೆ ಹೊರಟಾಗ ಆ ಕಥೆ ಏನು ಹೇಳ್ತಿದೆ ಅದಕ್ಕೆ ಬೇಕಾಗಿರೋದು ಎಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನನಗೂ ಮತ್ತು ಹೊಂಬಾಳೆ ವಿಜಯ್. ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ. ಸಂಗೀತ ಅವರು ಅಜನೀಶ್ ಎಲ್ಲ ಬಂದು ಹೌದು, ಅಜನೀಶ್ ಅವರು ಟೆಕ್ನಿಕಲ್ ಟೀಮ್ ಯಾರು ಚೇಂಜ್ ಆಗಲ್ಲ. ಅರವಿಂದ್ ಕಶ್ಯಪ್ ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ, ಅಜನೀಶ್ ಅವರು ಮ್ಯೂಸಿಕ್, ಆರ್ಟ್ ಟೀಮು ಕೂಡ ಬೆಂಗಳೂರು ಆ್ಯಡ್ ಆಗಿದ್ದಾರೆ. ಜೊತೆಗೆ ಬೊಳ್ಳಿ ಮೂವೀಸ್ ಬೊಕ್ಕ ಅವಿಕಾ ಪ್ರೊಡಕ್ಷನ್ಸ್ ನಿರ್ಮಾಣದ ತೆಲಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ಚೊಚ್ಚಲ ಪಿಕ್ಚರ್ ರಾಪಟ ಶುಕ್ರವಾರ ಕಾಂಡ ಕರಾವಳಿಡು ಗೌಜಿಡು ಬಿಡುಗಡೆ ಆತನು. ಕಾರ್ಯಕ್ರಮನ ದೀಪ ಪೊತ್ತವನ ಮೂಲಕ ಉದ್ಘಾಟಿಸಿದ ಪಾತೆರ್ನ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಮೇರು ತುಳು ಭಾಷೆಡು ಬರ್ಪುನ ಮಾತ ಪಿಕ್ಚರ್ಗ್ಲ ತುಳುವೆರು ಪ್ರೋತ್ಸಾಹ ಮನ್ಪುಡು. ತುಳುವೆರೆಗೆ ಒಂಜಿ ಉತ್ತಮ ಗುಣಮಟ್ಟದ ಪಿಕ್ಚರ್ ತೂವೋಡು ಪನ್ಪಿ ಉದ್ದೇಶಡು ರಾಪಟ ಪಿಕ್ಚರ್ ಮಂತದ ಮಾತೆಲ್ಲ ಪ್ರೀತಿದಿದ್ದು ಪಿಕ್ಚರ್ನ ಥಿಯೇಟರ್ಗೆ ಬತ್ತದು ತೂಯಂಡ ನಮ್ಮ ಪ್ರಯತ್ನ ಸಾರ್ಥಕ ಅಂದು ಪಂಡರು. ಬೊಕ್ಕ ಪಾತೆರ್ನ ಹರೀಶ್ ಶೇರಿಗಾರ್ ಮೇರು ಎಡ್ಡೆ ಪಿಕ್ಚರ್ನ ಖಂಡಿತ ತುಳುವೆರು ಪ್ರೋತ್ಸಾಹಿಸೋಡು. ರಾಪಟ ಪಿಕ್ಚರ್ನ ದುಬ್ಬಾಯ್ಡು ತೂತೆ ಪಿಕ್ಚರ್ ಎಡ್ಡೆ ಇತ್ತಂಡು ಮಾತೆಲ್ಲ ಪಿಕ್ಚರ್ ತೂಲೆ ಪಂದು ಪಂಡರು. ವೇದಿಕೆಡು ಶರ್ಮಿಳಾ ಕಾಪಿಕಾಡ್, ಚಿತ್ರ ನಿರ್ದೇಶಕ ಅರ್ಜುನ್ ಕಾಪಿಕಾಡ್, ಕಾರ್ಪೊರೇಟರ್ ಕಿರಣ್ ಕೋಡಿಕಲ್, ಚಿತ್ರ ವಿತರಕ ಸಚಿನ್ ಎಎಸ್ ಉಪ್ಪಿನಂಗಡಿ, ಕ್ಯಾಮರಾಮ್ಯಾನ್ ಸಚಿನ್ ಶೆಟ್ಟಿ, ಶನಿಲ್ ಗುರು, ಚಿತ್ರ ನಿರ್ಮಾಪಕ ಹರೀಶ್ ಶೇರಿಗಾರ್, ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್, ಭೋಜರಾಜ್ ವಾಮಂಜೂರ್, ಅನೂಪ್ ಸಾಗರ್, ನಿರೀಕ್ಷಾ ಶೆಟ್ಟಿ, ಕಾವ್ಯ ಅರ್ಜುನ್ ಕಾಪಿಕಾಡ್, ದಿವ್ಯ ಸಚಿನ್ ಶೆಟ್ಟಿ, ಅನಿಲ್ ರಾಜ್ ಉಪ್ಪಳ, ಯತೀಶ್ ಬೈಕಂಪಾಡಿ, ಪತ್ರಕರ್ತ ಬಾಳ ಜಗನ್ನಾಥ್ ಶೆಟ್ಟಿ, ಸಂತೋಷ್ ಸುವರ್ಣ,
ಚಿತ್ರದ ನಿರ್ಮಾಪಕಿ ಆಶಿಕಾ ಸುವರ್ಣ, ದಿನೇಶ್ ಶೆಟ್ಟಿ, ಹರಿ, ಕಿಶೋರ್ ಕೊಟ್ಟಾರಿ, ಅಶ್ವಿತ್ ಕೊಟ್ಟಾರಿ ಬೊಕ್ಕ ಕೆಲವರು ಉಪಸ್ಥಿತರಿದ್ದರು. ಲಕ್ಷ್ಮೀಶ್ ಸುವರ್ಣ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸುರುಕು ಪ್ರೀಮಿಯರ್ ಶೋ ಮತ್ತು ಎಂಕಲು ಗಲ್ಫ್ ರಾಷ್ಟ್ರೋಡು ಮಲ್ತ ಐಕ್ ನಮ್ಮ ತುಳುವೆರು ಅಲ್ತ ತುಳುವೆರು ಭಾರಿ ಮಲ್ಲ ಮಟ್ಟಡು ಎಂಕ್ಲಿಗೆ ಬೆರಿ ಸಹಾಯ ಕೊರ್ದು ಎಂಕಲ ಊರದ ಸಿನಿಮಾ ಬೈದನು ಎಂಕಲ ಭಾಷೆದ ಸಿನಿಮಾ ಬೈದನಂದು ಮಸ್ತ್ ಜನ ಪುಗೇಲ್ ಕೊಡ್ತೀರ ಪೂರೆಲ್ಲ ಸಿನಿಮಾ ಎಡ್ಡೆ ಆವಡು ಬಂದ್ಬಿಟ್ಟು ಒಂಜೇ ಉದ್ದೇಶ ಮಾತಾಡಲ್ಲ ತುಳು ಭಾಷೆದ ಸಿನಿಮಾ ಎಡ್ಡೆ ಆವಡು ಒಂಜಿ ದಾದಾಂಡಲ ಒಂಜಿ ಚೇಂಜಸ್ ಕೊರಡು ಪಂಪಿನ ಒಂಜಿ ಆಸೆದ ಮಿತಿ ಈ ಸಿನಿಮಾನು ನಿರ್ಮಾಣ ಮಾಡಿದ ನಿಖಲ್ನ ಆಶೀರ್ವಾದ ಪ್ರೋತ್ಸಾಹ ಪ್ರತಿ ತುಳು ಭಾಷೆದ ಪ್ರತಿ ಸಿನಿಮಾಗಳ ಉಪ್ಪಡು ಮಾಧ್ಯಮದ ಮಿತ್ರರು ಯಾಪಲ ತುಳು ಸಿನಿಮಾನು ಯಾಪಲ ಬುಡ್ದು ಪಾಟಿಜರು ಅಕ್ಲೇಡ್ದು ಏತ್ ಕೈಡ್ದಾಪನು ಆತ್ ಪ್ರಚಾರಗೂ ಪ್ರಯತ್ನ ಮಾಡಿದೆರು ಪ್ರತಿ ತುಳು ಸಿನಿಮಾಗಳ ಪ್ರಯತ್ನ ಮಾಡಿದೆರು ಏರು ಪೇರು ಮಾತ ಸಿನಿಮಾಲ ಒಂಜೇಲೆ ಕಾಪಡು ಪಂಡ್ರೆ ಅಭಿಜಿ ಕೆಲವು ಸಿನಿಮಾಲು ಮಾತಲ ಶೋಲೆ ಆಪುಜಿ ಮಾತಲ ಶಂಕರಾಭರಣ ಮಾಪುಜಿ ಅಂಚಾದು ತುಳು ಭಾಷೆ ಬತ್ತಿನ ಪ್ರತಿ ಸಿನಿಮಾಗಳ ನಮ್ಮ ಪ್ರೋತ್ಸಾಹ ಮಾಡ್ಕೊಡು ಆಶೀರ್ವಾದ ಮಾಡ್ಕೊಡು ತುಳುವೇರು ಇಲ್ಲಿ ಜತ್ತದು ಬತ್ತದು ತುಳು ಸಿನಿಮಾ ಅಂತುಂಡ ತುಂಬಾಗಿ ತುಳು ಸಿನಿಮಾ ಮಸ್ತ್ ನಿರ್ಮಾಣಗೂ ಜನಕ್ಕೂ ನಮ್ಮ ನಿರ್ಮಾಪಕರು ಎದುರು ಬರ್ಪೇರು ಅಂಚಾದ ಈ ಸಿನಿಮಾನ ಗೆಂದಲೇ ನೆಕ್ಸ್ಟ್ ಸಿನಿಮಾಗೂ ಇಂಕಲು ಖಂಡಿತವಾದಲ್ಲ ಸಿನಿಮಾ ಮಲ್ಪ ನಿಖಲ ಆಶೀರ್ವಾದ ಪಟ್ಟು ಒಂದು ಈ ವಾರದ ತುಳು ಸುದ್ದಿಲು ನನ್ನಾದ ಸುದ್ದಿಲೆಗುತ್ತು ಒಂದು ಪ್ಲೇನ್ ನ್ಯೂಸ್ ತುಳು ಸೊಲ್ಮೆಲು.